ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ಬಿಸಿಎ ಟ್ರಸ್ಟ್ ವತಿಯಿಂದ ಫೆಬ್ರವರಿ 1ರಂದು ತಾಲೂಕು ಮಟ್ಟದ ಮಹಿಳಾ ವಿಚಾರಗೋಷ್ಠಿಯು ತುರುವೇಕೆರೆಯ ಶ್ರೀ ಗುರು ಸಿದ್ದರಾಮೇಶ್ವರ ಸಮುದಾಯ ಭವನದಲ್ಲಿ ನಡೆಯಲಿದೆ ಎಂದು ತುರುವೇಕೆರೆ ಕ್ಷೇತ್ರ ಯೋಜನಾಧಿಕಾರಿ ಯಶೋಧರ್ ಇವರು ಹೇಳಿದ್ದಾರೆ. ತುರುವೇಕೆರೆ ಪಟ್ಟಣದ ತುರುವೇಕೆರೆ ಗ್ರಾಮಾಂತರ ಯೋಜನಾ ಕಚೇರಿಯಲ್ಲಿ ತಾಲೂಕು ಯೋಜನಾಧಿಕಾರಿ ಅನಿತಾ ಶೆಟ್ಟಿ, ಕ್ಷೇತ್ರ ಯೋಜನಾಧಿಕಾರಿ ಯಶೋಧರ್ ನೇತೃತ್ವದಲ್ಲಿ ಕರೆದ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡುತ್ತಿದ್ದರು. ತುಮಕೂರು ಜಿಲ್ಲೆಯ ತುರುವೇಕೆರೆ ತಾಲೂಕಿನಲ್ಲಿ 2011ನೇ ವರ್ಷದಲ್ಲಿ ಪ್ರಾರಂಭಗೊಂಡ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಜನಸಂಘಟನೆ, ಸೌಲಭ್ಯ ವಂಚಿತರ ಸಬಲೀಕರಣ ಹಾಗೂ ಗ್ರಾಮದ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಗ್ರಾಮೀಣರನ್ನು ಒಗ್ಗೂಡಿಸುವ ಕೆಲಸ ಮಾಡ್ತಾ ಬಂದಿದೆ. ಜೊತೆಗೆ ಈ ಯೋಜನೆಯು ಶಿಸ್ತು, ನೈತಿಕ ಮೌಲ್ಯಗಳು, ಜನರಲ್ಲಿ ಧಾರ್ಮಿಕ ಜಾಗೃತಿ ಮೂಡಿಸುವ ವಿವಿಧ ಉದ್ದೇಶಗಳನ್ನು ಹೊಂದಿದ್ದು, ಈ ಯೋಜನೆಯ ಕನಸುಗಾರರು ಮತ್ತು ಮಾರ್ಗದರ್ಶಕರು ಆದ ಪೂಜ್ಯ ಶ್ರೀ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಮತ್ತು ಹೇಮಾವತಿ ವಿ ಹೆಗಡೆಯವರ ಆಶಯದಂತೆ ಗ್ರಾಮೀಣ ಪ್ರದೇಶದ ಕೃಷಿಕರಿಗೆ, ಮಹಿಳೆಯರಿಗೆ, ಯುವಕ ಯುವತಿಯರಿಗೆ, ದುಶ್ಚಟಗಳಿಂದ ಬಳಲ್ತಾ ಇರುವ ಜನರಿಗೆ, ದುಡಿಯಲು ಸಾಮರ್ಥ್ಯ ಇಲ್ಲದವರಿಗೂ ಕೂಡ ಈ ಯೋಜನೆಯಿಂದ ಪ್ರತಿಯೊಬ್ಬರಿಗೂ ಸಹಕಾರಿಯಾಗಿದೆ ಎಂದರು. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಗಳಾದ ಜನಸಂಘಟನೆ, ಪ್ರಗತಿ ಬಂಧು ಸಂಘಟನೆ, ಸ್ವಸಹಾಯ ಸಂಘ, ಮಹಿಳಾ ಜ್ಞಾನ ವಿಕಾಸ, ಪ್ರಗತಿ ನಿಧಿ, ಸಂಪೂರ್ಣ ಸುರಕ್ಷಾ, ಆರೋಗ್ಯ ರಕ್ಷಾ, ಪ್ರಗತಿ ರಕ್ಷಾ ಕವಚ, ಮಾಶಾಸನ, ಸುಜ್ಞಾನ ನಿಧಿ, ವಿಶೇಷ ವೇತನ, ಜನಮಂಗಲ, ಸಾಮಾನ್ಯ ಸೇವಾ ಕೇಂದ್ರ ಹೀಗೆ ಹಲವಾರು ಯೋಜನೆಗಳಿಂದ 67 ಕೋಟಿ 17,32,725 ಕೋಟಿ ರೂಪಾಯಿ ಈ ಭಾಗದಲ್ಲಿರುವ ಸಂಘದ ಸದಸ್ಯರ ವಿವಿಧ ಬೇಡಿಕೆಗಳಿಗೆ ಅನುಗುಣವಾಗಿ 1995-96ರಲ್ಲಿ ತಾಲೂಕಿನಲ್ಲಿ ಪ್ರಗತಿ ನಿಧಿ ಕಾರ್ಯಕ್ರಮ ಪ್ರಾರಂಭವಾಗಿದ್ದು, ಇಂದಿನವರೆಗೂ ಈ ಯೋಜನೆಯಡಿ ವಿವಿಧ ಮಾದರಿಯ ಸಂಘದ ಸದಸ್ಯರಿಗೆ ಪ್ರಗತಿ ನಿಧಿ ನೀಡಲಾಗಿದೆ ಎಂದರು. ಪ್ರಗತಿ ನಿಧಿ ಯೋಜನೆಯಡಿ 26,000ಕ್ಕೂ ಹೆಚ್ಚು ಸದಸ್ಯರು ಇದರ ಫಲಾನುಭವಿಗಳಾಗಿದ್ದು, ಮುಂದಿನ ದಿನಗಳಲ್ಲಿ ಇನ್ನೂ ಅನೇಕ ಸೇವೆಗಳನ್ನು ಶ್ರೀ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯ ವತಿಯಿಂದ ನೀಡಲಾಗುತ್ತೆ ಎಂದರು. ವರದಿ ಸುರೇಶ್ ಬಾಬು ಎಂ, ತುರುವೇಕೆರೆ. ಇವತ್ತು ಮಾಧ್ಯಮದಲ್ಲಿ ಒಂದ್ಸಲ ಸುಮಾರು ಸಮಯದಿಂದ ನಾವು ನಿಮ್ಮನ್ನಾಗಲಿಲ್ಲ, ನಾವು ಒಟ್ಟಿಗೆ ಸೇರಲಿಲ್ಲ. ಪ್ರಗತಿಯ ವರದಿಯನ್ನು ಮಾತ್ರ ಒಮ್ಮಡಿತ ಹಂಚಿಕೊಳ್ತಾ ಇದ್ದೇವೆ. ಬಹುಶಃ ಇವತ್ತು ಒಂದೇ ಸುದಿನ ಅಂತ ನಾವೆಲ್ಲರೂ ಕೂಡ ಭಾವಿಸ್ತೇವೆ. ಅದರಲ್ಲಿ ಕೂಡ ಮಕರ ಸಂಕ್ರಾಂತಿಯ ಶುಭಾಶಯ ಇವತ್ತು ಕೋರುತ್ತಾ, ವಿಶೇಷವಾಗಿ ಕಳೆದ 40 ವರ್ಷಗಳಿಂದ ಶಿಕ್ಷಣ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ರಾಜ್ಯದಾದ್ಯಂತ ಆರ್ಥಿಕವಾಗಿ ಸಬಲೀಕರಣಗೊಳ್ಳುವ, ಶೈಕ್ಷಣಿಕವಾಗಿ ಮತ್ತು ಕೌಟುಂಬಿಕವಾಗಿ ಒಂದು ಕುಟುಂಬ ಸರ್ವೋತ್ತಮ ಅಭಿವೃದ್ಧಿ ಆಗಬೇಕೆಂಬ ವಿಶೇಷವಾದಂತಹ ಶಿಕ್ಷಣ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಕಾರ್ಯಕ್ರಮವನ್ನು ಇವತ್ತು ರಾಜ್ಯದಾದ್ಯಂತ ನಡೆಸ್ತಾ ಇದೆ. 2011ರಿಂದ ತುಮಕೂರು ಜಿಲ್ಲೆಯಲ್ಲಿ ಕೂಡ ವಿಶೇಷವಾಗಿ ನಾವು ಸಂಘಟನೆಗೆ ಪೂರಕವಾದ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿಕೊಂಡು ಸಂಘಟನೆಗೆ ಪ್ರೇರಣೆ ಕೊಟ್ಟು ಇದರ ಮಾರ್ಗದರ್ಶನದೊಂದಿಗೆ ಯಶಸ್ವಿಯಾಗಿ ಇವತ್ತು ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೇವೆ. ಅತ್ಯಂತ ತುರುವೇಕೆರೆ ತಾಲೂಕು ಪ್ರಪ್ರಥಮವಾಗಿ ಸಂಘಟನೆಗೆ ಪ್ರಾರಂಭವಾದ ನಂತರ ಎಲ್ಲರ ಸಹಕಾರದೊಂದಿಗೆ ಸುಮಾರು 4,000ರಷ್ಟು ನಾವು ಗುಂಪುಗಳನ್ನು ಪ್ರಾರಂಭ ಮಾಡಿದ ನಂತರ ಆಡಳಿತಾತ್ಮಕವಾಗಿ ತುರುವೇಕೆರೆ ನಗರ ಮತ್ತು ತುರುವೇಕೆರೆ ಗ್ರಾಮಾಂತರ ಯೋಜನಾ ಕಚೇರಿಗಳು ವಿಭಜನೆ ಆಡಳಿತಾತ್ಮಕವಾಗಿ ಮತ್ತು ಜನರಿಗೆ ಕ್ಷೇತ್ರ ಸೇವೆ ಕೊಡುವಂತಹ ದೃಷ್ಟಿಯಲ್ಲಿ ವಿಶೇಷವಾದ 2 ಯೋಜನಾ ಕಚೇರಿಗಳು ಇವತ್ತು ಕರ್ತವ್ಯವನ್ನು ನಿರ್ವಹಿಸ್ತಾ ಇದೆ. ವಿಶೇಷವಾಗಿ ಜನಸಂಘಟನೆಗೆ ಪೂರಕವಾಗಿ ನಾವು ಪ್ರಗತಿ ಬಂಧು ಮತ್ತು ಸ್ವಸಹಾಯ ಸಂಘಗಳ ರಚನೆಯನ್ನು ಇವತ್ತು ಮಾಡ್ತಾ ಇದ್ದೇವೆ. 2 ಯೋಜನಾ ಕಚೇರಿ ವ್ಯಾಪ್ತಿಯಲ್ಲಿ ಸುಮಾರು 2,821 ಪ್ರಗತಿ ಬಂಧು ಗುಂಪುಗಳು ಇವತ್ತು ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಸ್ವಸಹಾಯ ಸಂಘಕ್ಕೆ ಪೂರಕವಾಗಿ 2 ಯೋಜನಾ ಕಚೇರಿ ವ್ಯಾಪ್ತಿ ಸುಮಾರು 1,253 ಪ್ರಗತಿ ಸ್ವಸಹಾಯ ಸಂಘ ಗುಂಪುಗಳು ಕೂಡ ಇದೆ. ಪ್ರಗತಿ ಬಂಧು ಗುಂಪುಗಳು ಸಣ್ಣ ರೈತರನ್ನು ಒಟ್ಟುಗೂಡಿಸಿಕೊಂಡು ಅವರ ಕೃಷಿಗೆ ಪೂರಕವಾಗಿ ಪ್ರೇರೇಪಣೆ ಕೊಡುವುದು ಮತ್ತು ಶ್ರಮ ವಿನಿಮಯವನ್ನು ಪ್ರೇರೇಪಣೆ ಮಾಡಲಿಕ್ಕೆ ಇವತ್ತು ಪ್ರಗತಿ ಬಂಧು ಗುಂಪುಗಳನ್ನು ಪ್ರಾರಂಭಿಸಿದ್ದೇವೆ. ಸ್ವಸಹಾಯ ಸಂಘಗಳು ಉಳಿತಾಯ ಮಾಡಬೇಕು, ಅದರೊಟ್ಟಿಗೆ ಅವರಿಗೆ ಆರ್ಥಿಕವಾದ ಶಿಸ್ತು ಬರಬೇಕು ಅಥವಾ ಬ್ಯಾಂಕಿನ ಎಲ್ಲ ವ್ಯವಹಾರಗಳು ಅವರಿಗೆ ಗೊತ್ತಾಗಬೇಕು. ಅದೇ ರೀತಿ ಸಾರ್ವಜನಿಕ ಸೌಲಭ್ಯವನ್ನು ಪಡ್ಕೊಳ್ಳೋ ಎಂಬ ದೃಷ್ಟಿಯಲ್ಲಿ ವಿಶೇಷವಾಗಿ ಸ್ವಸಹಾಯ ಸಂಘಗಳು ವಾರದಲ್ಲಿ 1 ಸಾರಿ ಸಭೆಯನ್ನು ಮಾಡಿ ತಮ್ಮ ಉಳಿತಾಯ ಮಾಡಿಕೊಳ್ಳುವಂಥದ್ದು, ಅದರೊಟ್ಟಿಗೆ ಉಳಿತಾಯವನ್ನು ಮಾಡುವೊಟ್ಟಿಗೆ ಅವರ ಏನಾದರೂ ಅವಶ್ಯಕತೆ ವಿಶೇಷವಾಗಿ ಗುಂಪಿನ ಸಾಲವನ್ನು ಪಡ್ಕೊಂಡಲ್ಲಿ ಅದನ್ನು ಮರುಪಾವತಿ ಮಾಡುವಂಥದ್ದು, ಅದರೊಟ್ಟಿಗೆ ತಮ್ಮ ದಾಖಲಾತಿಗಳನ್ನು ತಾವೇ ನಿರ್ವಹಣೆ ಮಾಡಿಕೊಂಡು ಸ್ವಸಹಾಯ ಸಂಘಗಳು ವಾರಕ್ಕೆ 1 ಸಾರಿ ಸಭೆಯನ್ನು ನಡೆಸ್ತಾ ಇದ್ದಾರೆ. ಅತ್ಯಂತ ವಿಶೇಷವಾಗಿ ಮಾತೃಶ್ರೀ ಹೇಮಾವತಿ ಕಂಪನಿಯಂತೆ ಜ್ಞಾನ ವಿಕಾಸ ಕಾರ್ಯಕ್ರಮವನ್ನು ಸುಮಾರು 25 ಒಂದು ಯೋಜನಾ ಕಚೇರಿ ವ್ಯಾಪ್ತಿಗೆ 25ಗೆ ಇವತ್ತು 50 ಜ್ಞಾನ ವಿಕಾಸ ಕೇಂದ್ರಗಳು ಈ ತಾಲೂಕಿನಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೇವೆ. ವಿಶೇಷವಾಗಿ ತಿಂಗಳಿಗೆ 1 ಬಾರಿ ಅವರನ್ನು ಅವರ ಸ್ಥಳೀಯ ಪ್ರದೇಶದಲ್ಲಿ ಒಟ್ಟು ಸೇರಿಸಿಕೊಂಡು ಸುಮಾರು 35ರಿಂದ 50ರಿಂದ 60 ಸ್ವಸಹಾಯ ಸಂಘ ಸದಸ್ಯರು ಒಟ್ಟಿರ್ತಾರೆ. ಒಟ್ಟು ಸೇರಿಸಿಕೊಂಡು ಆ ಭಾಗದ ಕೆಲವು ಸಮಸ್ಯೆಗಳನ್ನ ಅವರಿಗೆ ಮಾರ್ಗದರ್ಶನ ಕೊಡುವಂಥದ್ದು,
ಅಥವಾ ಸಂಪನ್ಮೂಲ ವ್ಯಕ್ತಿಗಳಿಂದ ಮಾಹಿತಿಯನ್ನು ಕೊಡುವಂಥದ್ದು, ಅವರೊಟ್ಟಿಗಿರುವಂತಹ ಕೌಶಲ್ಯವನ್ನು ಹೆಚ್ಚಿಸಲಿಕ್ಕೆ ಅವರಿಗೆ ಕೌಶಲ್ಯ ಆಧಾರಿತವಾದ ತರಬೇತಿಗಳಿರ್ಬೋದು ಅಥವಾ ಬೇರೆ ಬೇರೆ ಮಾಹಿತಿಗಳನ್ನು ಕೊಡುವಂತ ಕೆಲಸಗಳ ಅದನ್ನು ಕೂಡ ಇವತ್ತು ಜ್ಞಾನ ವಿಕಾಸದ ಮುಖಾಂತರ ಆಗ್ತಾ ಇದೆ. ಈ ಜ್ಞಾನ ವಿಕಾಸವನ್ನೇ ನಿರ್ವಹಣೆ ಮಾಡಲಿಕ್ಕೆ ತಾಲೂಕಿನಲ್ಲಿ ಒಬ್ಬರು ಜ್ಞಾನ ವಿಕಾಸ ಸಮನ್ವಯಾಧಿಕಾರಿಗಳು ಅದರ ನಿರಂತರ ಅನುಪಾಲನೆ ಮತ್ತು ಬೇಕಾದ ಎಲ್ಲ ಕಾರ್ಯಕ್ರಮವನ್ನು ಜೋಡಣೆ ಮಾಡುವಂತಹ ಕೆಲಸಗಳನ್ನು ಇವತ್ತು ಜ್ಞಾನ ವಿಕಾಸ ಸಮನ್ವಯಾಧಿಕಾರಿಯವರು ನಿರಂತರವಾಗಿ ತಾಲೂಕಲ್ಲಿ ನಡೆಸ್ತಾ ಇದ್ದಾರೆ. ಮುಖ್ಯವಾಗಿ ಯಾವುದೇ ಒಂದು ಕುಟುಂಬ ಅಥವಾ ಒಂದು ವ್ಯವಸ್ಥೆ ವ್ಯವಸ್ಥಿತವಾಗಿ ನಡೀಬೇಕು ಅಂತಂದ್ರೆ ಅಥವಾ ಸಬಲೀಕರಣ ಆಗಬೇಕು ಅಂತಂದ್ರೆ ಆರ್ಥಿಕವಾದ ಮೂಲ ಕೂಡ ಅತ್ಯಂತ ಅವಶ್ಯಕತೆ ಎನ್ನುವ ದೃಷ್ಟಿಯಲ್ಲಿ ವಿಶೇಷವಾಗಿ ನಾವು ಬ್ಯಾಂಕಿನ ಮುಖಾಂತರ ತರಬೇತಿ ವಿತರಿಸುವಂತ ಕೆಲಸಗಳನ್ನು ಮಾಡ್ತಾ ಇದ್ದೇವೆ. ಈ ಹಿಂದೆ ನಾವು ಈ ಭಾಗದಲ್ಲಿ ಯೂನಿಯನ್ ಬ್ಯಾಂಕ್ ಒಟ್ಟಿಗೆ ಕೆಲಸವನ್ನು ನಿರ್ವಹಿಸ್ತಾ ಇದ್ದೇವೆ. ಆ ನಂತರ ಪ್ರಸ್ತುತ ನಾವು ನಮ್ಮ ಕೇಂದ್ರ ಕಚೇರಿಯ ಒಟ್ಟು ಆದೇಶದಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದೊಟ್ಟಿಗೆ ವ್ಯವಹಾರ ಮಾಡ್ತಾ ಇದ್ದೇವೆ. ವಾರಕ್ಕೆ ಒಂದು ಸಾರಿ ಪ್ರತಿನಿಧಿಗಳು ಮತ್ತು ಸ್ವಸಹಾಯ ಸಂಘಗಳ ಸಭೆ ನಡೆಸ್ತೇವೆ. ಸಭೆಯಲ್ಲಿ ಅವರು ಏನು ಮಾಡಿದ ಉಳಿತಾಯಗಳಿದೆ